ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಮಂಗಳೂರು ತಾಲೂಕು ಪಂಚಾಯತಿನ ನಿಕಟಪೂರ್ವ ಉಪಾಧ್ಯಕ್ಷಿಣಿಯಾದ ಪೂರ್ಣಮಿಯವರು, ಅದೇ ರೀತಿ ಗ್ಲೋಬಲ್ ಮೆಡಿಕಲ್ನ ಕ್ಲಿನಿಕ್ಕಿನ ಮಾಲಕರಾದ ಸಲೀಂ ಅಡ್ಡೂರವರು, ಅವರ ಮಕ್ಕಳು, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸೇವೆ ದಳದ ಅಧ್ಯಕ್ಷರಾದ ಜಾಕಿಮ್ ಡಿಸೋಜರು, ನಮ್ಮ ವೈದ್ಯರಾದ ಶಶಿಕುಮಾರ್ ಮೈಸೂರವರು, ಅದೇ ರೀತಿ ನಮ್ಮ ಎಲ್ಲ ವೈದ್ಯರುಗಳು ಇವತ್ತು ಬಿಂದನ್ ಚಂದ್ರರಾಯರವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಉದ್ದಗಲಕ್ಕೂ ಸರ್ಕಾರ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಭಾಳಷ್ಟು ಮೆಡಿಕಲ್ಗಳು, ಆಸ್ಪತ್ರೆ, ಕ್ಲಿನಿಕ್ಗಳು ಇದೆ. ಆದರೆ ನಮ್ಮ ಸಲೀಮ್ರವರು ವೈದ್ಯರುಗಳಿಗೆ, ರಾಷ್ಟ್ರೀಯ ವೈದ್ಯರುಗಳಿಗೆ ಗೌರವ ಕೊಟ್ಟು ಅವರ ಕ್ಲಿನಿಕ್ನಲ್ಲಿ ಇವತ್ತು ಈ ಒಂದು ವೈದ್ಯರ ದಿನಾಚರಣೆ ಮಾಡೋದು ನಮಗೆಲ್ಲ ಭಾಳಷ್ಟು ಸಂತೋಷವಾಗ್ತದೆ. ಬಿದನ್ ಚಂದ್ರರಾಯರವರು ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು. ನಮ್ಮ ದೇಶಕ್ಕೆ ಭಾಳಷ್ಟು ಕೊಡುಗೆ ನೀಡಿದಂಥ ಒಬ್ಬ ಡಾಕ್ಟರು. ಅವರ ದಿನಾಚರಣೆ ಮಾಡೋದು ಭಾಳಷ್ಟು ಸಂತೋಷ. ಇವತ್ತು ನಾನು ಆರೋಗ್ಯದಾತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವೈದ್ಯರ ಸಮೂಹಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗಿ ವೈದ್ಯರು ನಮ್ಮ 2ನೇ ದೇವರು. ದೇವರಿಗಿಂತ 2ನೇ ದೇವರು ಯಾರಂತ ಕೇಳಿದರೆ ಅದು ವೈದ್ಯರು. ಆ ವೈದ್ಯರ ರಾಷ್ಟ್ರೀಯ ದಿನಾಚರಣೆಯನ್ನು ನಮ್ಮ ಈ ಸಣ್ಣ ಒಂದು ಮೆಡಿಕಲ್ನ ಮಾಲಕರಾದ ಸಲೀಮ್ನವರು ಮಾಡಿದ್ದು, ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ವೈದ್ಯರಾದ ಶಶಿಕುಮಾರ್ ಅವರ ಜೊತೆಯಲ್ಲಿ ಈ ಒಂದು ಮಳಿಗೆಯನ್ನು ಭಾಳಷ್ಟು 1000 ಜನರಿಗೆ ಸೇವೆ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಆಸುಪಾಸಿನ ಜನರಿಗೆ ಇವತ್ತು ವೈದ್ಯರ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ BP, ಶುಗರ್, ಅದೇ ರೀತಿ ಕೊಲೆಸ್ಟ್ರಾಲ್ ಫ್ರೀಯಾಗಿ 1000 ಜನರಿಗೆ ವೈದ್ಯರ ದಿನಾಚರಣೆ ಕೊಡುಗೆಯಾಗಿ ನೀಡಿದ್ದಾರೆ. ಅದಕ್ಕೂ ಸಹ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ, ಬಂದಂಥ ಎಲ್ಲ ನಮ್ಮ ಅತಿಥಿಗಳಿಗೂ, ಮೆಟ್ರೋ ಪೊಲೀಸ್ ಲ್ಯಾಬ್ದ ಎಲ್ಲ ಮಾಲಕರಿಗೂ ನಾನು ಅಭಿನಂದನೆ ಸಲ್ಲಿಸಿ, ಇವತ್ತು ವೈದ್ಯರ ದಿನಾಚರಣೆಯನ್ನು ನಮ್ಮ ಜಾಕಿಮ್ ಡಿಸೋಜರವರು 2 ಶುಭ ಸಂದೇಶ ನೀಡಬೇಕಂತ ಅವರಲ್ಲಿ ನಾನು ವಿನಂತಿಸುತ್ತೇನೆ. ಇಲ್ಲಿ ಈ ಪ್ರಪಂಚದಲ್ಲಿ ಏನಾದರೂ ದೇವರನ್ನು ಕಾಣಬೇಕಾದ್ರೆ ಒಬ್ಬ ಡಾಕ್ಟರ್,
ಡಾಕ್ಟರ್ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಾವು ನಿಲ್ಲದಿದ್ದರೆ ನಮಗೆ ಮನುಷ್ಯತ್ವ ಇಲ್ಲ ಅಂತಾಗ್ತದೆ. ಈ ಮನುಷ್ಯತ್ವದ ಕಾರ್ಯಕ್ರಮದ ಇಲ್ಲಿ ಏನು ಫ್ರೀಯಾಗಿ ಮಾಡ್ತಾ ಇದ್ದಾರಾ, ಅದು ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಈ ಕೊಡುಗೆಗೆ ನಾವು ಎಲ್ಲ ರೀತಿಯ ಬದ್ಧರಾಗಿದ್ದೇವೆ, ಅವರಿಗೆ ಋಣಿಯಾಗಿದ್ದೇವೆ. ಅವರ ಪ್ರೀತಿಗೆ ಮತ್ತು ಆ ವಿಶ್ವಾಸದಲ್ಲಿ ಮಾಡುವಂಥ ಈ ಸೇವೆಗೆ ನಾವು ಯಾವತ್ತೂ ಆಭಾರಿಯಾಗಿದ್ದೇವೆ ಅಂತ ಹೇಳುತ್ತಾ ನನ್ನ ಮಾತುಗಳು ನಿಲ್ಲಿಸ್ತಾ ಇದ್ದೇನೆ. ಅವರ ಡಾಕ್ಟರ್ಸ್, ನಮ್ಮ ಅಧ್ಯಕ್ಷರು, ಸರ್ಗಳು ಎಲ್ಲರೂ ಇದ್ದಾರೆ, ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗತ್ತೆ. ಯಾಕಂದರೆ ಈಗಿನ ಎಲ್ಲ ಬೆಲೆ ಏರಿಕೆ ಮತ್ತು ಪ್ರತಿಯೊಂದು ಸಹ ಎಲ್ಲ ವ್ಯವಸ್ಥೆಗಳು ತುಂಬ ಹದಗೆಟ್ಟಿದೆ. ಆ ಟೈಮಲ್ಲಿ ಇವರು ಫ್ರೀಯಾಗಿ ಈ ಒಂದು ಕ್ಯಾಂಪನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೇ ನಮಗೆ ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ನಾನು ಹೇಳಿಕೊಡೋದಂದರೆ ಆದಷ್ಟು ಜನರು ಬಂದು ಇಲ್ಲಿ ಈ ಸೇವೆಯನ್ನು ತಗೊಳ್ಬೇಕು. ಅಂದರೆ ತುಂಬ ಬಡವರಿದ್ದಾರೆ ನಮ್ಮ ಇದರಲ್ಲಿ, ಆದರೆ ಅದನ್ನು ಉಪಯೋಗಿಸಿಕೊಂಡು ಎಲ್ಲರೂ ಈ ಒಂದು ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ ಇವರು ಎಂತ ಈಗ ಸೇವೆ ಕೊಡ್ತಾ ಇದ್ದಾರೆ, ಫ್ರೀ ಸೇವೆ, ಬ್ಲಡ್ ಶುಗರ್ ಟೆಸ್ಟ್ ಮಾಡೋದಾಗಲಿ, ಕೊಲೆಸ್ಟ್ರಾಲ್, ಮತ್ತೊಂದು BP, ಸೊ ಈ 3 ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನಷ್ಟು ದಿನಗಳಲ್ಲಿ ಇವರು ಬೇರೆ ವ್ಯವಸ್ಥೆಗಳನ್ನು ಮಾಡುವಂಥ ಇವರಿಗೊಂದು ದೇವರು ಶಕ್ತಿ ಕೊಡಲಿ, ನಮ್ಮ ಎಲ್ಲರ ಪ್ರಾರ್ಥನೆ ಇವರೊಟ್ಟಿಗೆ ಇರಲಿ ಅಂತ ಹೇಳಿ ನಾನು ಅವರಿಗೊಂದು ಧನ್ಯವಾದನ ಅರ್ಪಿಸ್ತೇನೆ. ಸಲೀಂ ಅವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ನಮ್ಮ ಮೋನಕ್ ಅವರು ಆವಾಗಲೇ ಹೇಳಿದಾಗೆ ಇವತ್ತು ಬಿಪಿನ್ ಚಂದ್ರ ರಾಯ್ ಅವರದು ಇವತ್ತು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿ ಅವರ ಒಂದು ಇದರಲ್ಲಿ ಡಾಕ್ಟರ್ಸ್ ಡೇ ಅಂತ ನಾವು ಏನು ನೆನಪು ಕಾಣ್ತೀವೋ ಅದು ತುಂಬ ಒಳ್ಳೆಯ ವಿಷಯ. ಇದರ ಅಂಗವಾಗಿ ನಮ್ಮ ಒಂದು ಮೆಟ್ರೋಪೊಲಿಸ್ ಲ್ಯಾಬ್ ನಮ್ಮ ಮಂಗಳೂರಲ್ಲಿರೋರು, ಅದರಲ್ಲಿ ಮೇಯ್ನ್ ನಮ್ಮ ಗುರು ಅವರು ಬಂದಿದ್ದಾರೆ. ಅವ್ರ ಕಡೆಯಿಂದ ಇವತ್ತು ನಮಗೆ ಲ್ಯಾಬ್ ಟೆಸ್ಟ್ಗಳು ಫ್ರೀಯಾಗಿ ನಡೀತಾ ಇದೆ. ಹಾಗಾಗಿ ಮುಂದೆ ಇನ್ನು ಎಲ್ಲ ಒಂದು ಈ ಥರ ದಿನಗಳಲ್ಲಿ ಅವರು ಕೊಲೆಸ್ಟ್ರಾಲ್ ಆಗಲಿ ಮತ್ತು TSH ಮತ್ತು ಹಿಮೋಗ್ಲೋಬಿನ್ನು ಯಾವ್ದಾರ ಒಂದು ಫ್ರೀಯಾಗಿ ಜನಗಳಿಗೆ ಒಂದು ಫ್ರೀಯಾಗಿ ಮಾಡ್ಕೊಳ್ಳೋಂಥ ಒಂದು ಇದು ನಾನು ಕೇಳ್ಕೊತೀನಿ.